ನಾನು ನೋಡಿ ಹೀರೆಕಾಯಿ ಸಾಂಬಾರು ಮಾಡ್ತೀನಿ ಈಗ ನೋಡಿ. ನೀವು ನೋಡಿ ಬನ್ನಿ, ತುಂಬ ಟೇಸ್ಟಾಗಿರುತ್ತೆ. ಈಗ ನನ್ನ ಮಗ ಬಂದ ನೋಡಿ, ಹಾಯ್ ಗಾಯ್ಸ್ ಅಂತಿದ್ದಾನೆ. ಹಾಯ್ ಗಾಯ್ಸ್ ಅಂತಿದ್ದಾನೆ. ಒಂದೇ ಫೋನ್ ಇಟ್ಕೊಂಡು, ಒಂದು ಹಲ್ತು ಫೋನ್ ಇದೆ, ಅದನ್ನು ಇಟ್ಕೊಂಡು ಫೋನ್ ಮಾಡೋದು ಎಲ್ರಿಗೂ, ಊರಿನವರಿಗೆ. ಅದರಲ್ಲಿ ಇಲ್ಲ ಏನು ನೋಡಿ. ಹೀರೆಕಾಯಿ ಕಟ್ ಮಾಡ್ತೀನಿ, ನಾನು ಕಟ್ ಮಾಡ್ಕೊಂಡು ಬರ್ತೀನಿ. ಹೀರೆಕಾಯಿ ಕಟ್ ಮಾಡಿಕೊಂಡು ನೋಡಿ ಕಟ್ ಮಾಡ್ತಿದ್ದೀನಿ. ಅದೇನು ಚಟ್ನಿ ಕೂಡ ಮಾಡ್ಬೋದು ಅದರ ಸಿಪ್ಪೆಯನ್ನು. ನಾನು ಇವತ್ತು ಮಾಡಲ್ಲ, ಇನ್ನೊಂದು ಸಲ ನಿಮಗೆ ತೋರಿಸ್ತೀನಿ ಹೇಗಂತ, ಖಂಡಿತವಾಗಿ ತೋರಿಸ್ತೀನಿ. ಲೈಟ್ ಒಂದು ಕಣ್ಣಿಗೆ ತಾಗ್ತಾನೇ ಇರುತ್ತೆ, ಅದು ತುಂಬ ಟೆನ್ಷನ್ ಇದ್ದು. ಹೀರೆಕಾಯಿ ಎಲ್ಲ ಇದು ತೆಗಿಬೇಕು, ತೆಗೆದು ಇದರದ್ದು ಸಿಪ್ಪೆ ಉಂಟಲ್ವ ಚೆನ್ನಾಗಿ ಆಗುತ್ತೆ ಇದು ಚಟ್ನಿ ಮಾಡಲಿಕ್ಕೆ. ಅಂದರೆ ನಾನು ಇವತ್ತು 1-2 ದಿನ ಮಾಡಲಿಲ್ಲ, ನಾನು ಮಾಡ್ತೀನಿ ಒಂದಿನ ಖಂಡಿತವಾಗಿಯೂ ತೋರಿಸ್ತೀನಿ ನೋಡಿ. ಖಂಡಿತವಾಗಿ ಬರ್ತೀನಿ, ನಾನು ತೋರಿಸ್ತೀನಿ ನಿಮಗೆ ನೋಡಿ. ಇಲ್ಲೆಲ್ಲ ಕಟ್ ಮಾಡ್ಕೊಂಡು ಬರ್ತೀನಿ ನಾನು. ಕಟ್ ಮಾಡುವ ಎಲ್ಲ ಇದು ನೋಡಿ ಕತ್ಲೆಯಲ್ಲಿರುತ್ತೆ ಅದು, ಹಾಗೆಯೇ ನೋಡಿ. ಲೈಟ್ ಅದು ನನ್ನದು ಲೈಟು ಸ್ವಲ್ಪ ಉಲ್ಟ ಸೈಡ್ ಇದೆ, ಅದೊಂದು ಪ್ರಾಬ್ಲಮ್ ನನಗೆ. ಮುಂಚೆ ಸರಿಯಾಗಿತ್ತು, ಈಗ ಚೇಂಜ್ ಮಾಡಿದೆ. ಇದು ಸಾಂಬಾರಿಗೆ ಕಟ್ ಮಾಡ್ತೀನಿ, ಸಾಂಬಾರಿಗೆ ಕಟ್ ಮಾಡ್ತಾಯಿದ್ದೀನಿ. ಎರಡು ಟೊಮೆಟೊ ತಗೊಂಡಿದ್ದೀನಿ, 2 ಚಿಕ್ಕ ಸೈಜಿದು ಈರುಳ್ಳಿ ತಗೊಂಡಿದ್ದು ಸಾಂಬಾರಿಗೆ. 2 ಟೊಮೆಟೊ ಚಿಕ್ಕ ಸೈಜಿದು ಈರುಳ್ಳಿ ಅಷ್ಟು ತಗೊಂಡಿದ್ದೀನಿ ನೋಡಿ. ಅದನ್ನು ಕೂಡ ಕಟ್ ಮಾಡ್ಕೊಂಡು ಬರ್ತೀನಿ. ಟೊಮೆಟೊ ಚಿಕ್ಕ ಸೈಜಿದು 2 ಈರುಳ್ಳಿ ತಗೊಂಡಿದ್ದೀನಿ. ದೊಡ್ಡ ಸೈಜ್ ಅಲ್ಲ, ಅದು ಚಿಕ್ಕ ಸೈಜಲ್ಲಿ ಚಿಕ್ಕದಿದೆ, ಅದು ಸೈಜಲ್ಲಿ ಚಿಕ್ಕದಿದೆ. ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡು ಬರ್ತೀನಿ ನಾನು. ಕಟ್ ಮಾಡ್ತೀನಿ ಟೊಮೆಟೊ ಸ್ವಲ್ಪ ದೊಡ್ಡದೇ ಕಟ್ ಮಾಡಬೇಕು, ಯಾಕಂದರೆ ನಾನೆಲ್ಲ ಸೆಲ್ಫಲ್ಲಿ ಕಟ್ ಮಾಡ್ತೀನಿ, ಕ್ಲೀನ್ ಮಾಡಿಯೇ ಮಾಡೋದು. ನೀವೇನು ಅಂದ್ಕೋಬೇಡಿ, ನನಗೆ ಇದಾಗುತ್ತೆ. ಇದರ ಉಂಟು ಕಟ್ ಮಾಡೋದೆಲ್ಲ ನನ್ನ ಹತ್ರ. ಇದೆಲ್ಲ ಕಟ್ ಮಾಡ್ಕೊಂಡು ಬರ್ತೀನಿ ನಾನು. ಕಟ್ ಮಾಡುವ ಈರುಳ್ಳಿ ಕಟ್ ಮಾಡ್ತಿದ್ದೀನಿ. ಹೀರೆಕಾಯಿ ತುಂಬ ದೇಹಕ್ಕೆ ಒಳ್ಳೆಯದು. ಹೀರೆಕಾಯಿ ನೋಡಿ ಕಟ್ ಮಾಡ್ಕೊಂಡು ಬಂದು, ಟೊಮೆಟೊನು ಕಟ್ ಮಾಡ್ಕೊಂಡು ಬಂದು, ಈರುಳ್ಳಿ ಇನ್ನೂ ಅದು ಸಾಂಬಾರು ಮಾಡುವ. ಈರುಳ್ಳಿ ಇದು ಹಾಕಿದೆ, ದಾಲು ಮತ್ತು ಇದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನೋಡಿ, ಅದೇನು ಹಾಕ್ತೀನಿ. ತೊಲುಟು ಬಂದಿದ್ದೀವಿ ಆ ಬೊಕ್ಕ ವಹಿಸ್ಕೊಟ್ಟು. ಟೊಮೆಟೊ ಹಾಕಿದ್ದೀನಿ, ಮತ್ತು ಈರುಳ್ಳಿ ಹಾಕಿದ್ದೀನಿ. ನಾನು ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ ಮಾಡೋದು. ಇದು ಕಾಯಿ ಮಿಂಚು 1-2-3 ಹಾಕಿದ್ದೀನಿ. ಒಗ್ಗರಣೆ ಮತ್ತೆ ಕೊಡ್ತೀನಿ, ಒಮ್ಮೆಲೆ ಎಲ್ಲ ಇದನ್ನು ಹಾಕಿ ಮಾಡೋದು. ಮತ್ತು ಸ್ವಲ್ಪ ಹಲ್ದಿ, ಸಾಂಬಾರು ಪೌಡ್ರು 2 ಸ್ಪೂನು, 2 ಸ್ಪೂನ್ ಸಾಂಬಾರು ಪೌಡ್ರು. ಖಾರಕ್ಕೆ ಕಾಯಿ ಮೆಣಸು ಹಾಕಿದ್ದೀನಿ, ಸಾಕು. ಸ್ವಲ್ಪನೇ ಎಣ್ಣೆ, ಹಾಗೆ ನೀರು. ಬೇಯಿಗೆ ಎಷ್ಟು ಬೇಕಷ್ಟು ನೀರು, ಮತ್ತೆ ಒಗ್ಗರಣೆ ಕೊಡಬೇಕು. ಎಷ್ಟು ಸುಲಭ, ಈಸಿ ಉಂಟು ಇದು, ತುಂಬ ಈಸಿ. ಸಾಕು, ನೀರು ಅದರಲ್ಲಿ ಬಿಡುತ್ತೆ. ಅದರಲ್ಲಿ ನೋಡಿ ಮಿಕ್ಸ್ ಮಾಡುವ. ರುಚಿಗೆ ತಕ್ಕ ಉಪ್ಪು ಹಾಕಲೇಬೇಕು.
ಇದನ್ನು ಇನ್ನು ಒಂದು 5-6 ವಿಸಿಲ್ ಬರಿಸುವ. ಇಟ್ಟೆ ಕುಕ್ಕರ್ ಮುಚ್ಚಲ ಬರಲಿ. ಯಾವಾಗಲೂ ಗ್ರೈಂಡ್ ಮಾಡಿದ್ದು ತೆಂಗಿನಕಾಯಿ ಹಾಕಿ ತಿಂದು ಇದಾಗಿದ್ರೆ ಈ ರೀತಿ ಮಾಡಿ ತಿನ್ಬೇಕು. ಇದು ಮಾಡ್ತೀನಿ. 5-6 ವಿಸಿಲ್ ಆಗಲಿ. ಇಲ್ಲಿ ನೋಡಿ ಇಡ್ಲಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ನಿನ್ನೆ ಕೂಡ ಇಡ್ಲಿ, ಇವತ್ತು ಕೂಡ ಇಡ್ಲಿ. ಇಡ್ಲಿ ಮಾಡಿದರೆ 2 ದಿನ ಅದೇ ಇರುತ್ತೆ ನಮಗೆ. ನಾನು ತಿನ್ನಲ್ಲ, ಮಕ್ಕಳಿಗೆ. ಸಾಂಬಾರು ಪೌಡ್ರ್ ಕೂಡ ಯೂಸ್ ಮಾಡ್ತೀನಿ ನಾನು, ಕಡಿಮೆ, ಹೆಚ್ಚಾಗಿಲ್ಲ. ಮತ್ತು ಒಗ್ಗರಣೆ ಕೊಡ್ಲಿಕ್ಕೆ ಉಂಟು, ಮತ್ತು ಅದು ಒಗ್ಗರಣೆ ಮತ್ತೆ. ಈಗ ನೋಡಿ ಸಾಂಬಾರು ರೆಡಿ ಇದಾಯಿತು. ಇದನ್ನು ಇದಕ್ಕೆ ಹಾಕುವ. ಸ್ವಲ್ಪನೇ ಮಾಡಿದ್ದು ನಾನು, ಸಂಜೆಗೆ ಬೇರೆ ಮಾಡುವ ಅಂತ. ಮತ್ತು ಸ್ವಲ್ಪನೇ ಮಾಡಿ ನಾನು ಒಗ್ಗರಣೆ ಕೊಡ್ತೀನಿ. ಸ್ವಲ್ಪ ಕುದಿಸುವ, ಅದು ಇದಕ್ಕೆ ಆಗಿದೆ ಅಂತಲ್ವ, ಸ್ವಲ್ಪ ಮಾಡಿದ್ದು. ಸಂಜೆಗೆ ಮತ್ತು ತಕ್ಕಷ್ಟು ಮಾಡಿದಷ್ಟೇ. ಸ್ವಲ್ಪ ನೀರು ಹಾಕ್ತೀನಿ ಕುಕ್ಕರಿಗಾಗಿ, ಇಲ್ಲಾಂದರೆ ಸ್ವಲ್ಪ ದಪ್ಪ ಆಯ್ತದು. ಸ್ವಲ್ಪ ತೆಲಿದ್ರೇ ಚೆನ್ನಾಗಿ ಇರುತ್ತೆ. ಅದಕ್ಕೆ ಒಂದು ಒಗ್ಗರಣೆ ಕೊಡ್ತೀನಿ. ಈಗ ಸಾಕು ನೋಡಿ, ಇದು ಕುದೀಲಿ. ಇಷ್ಟು ಸಾಕು. ಸಾಂಬಾರು ತೆಳ್ಳಗೆ ಇರಬೇಕು, ಊಟಕ್ಕೆ ಚೆನ್ನಾಗಿರುತ್ತೆ. ಇಷ್ಟು ಸಾಕು. ಈಗ ನಾನು ಒಗ್ಗರಣೆ ಕೊಡ್ತೀನಿ. ನೋಡಿ, ಒಗ್ಗರಣೆಗೆ ಎಣ್ಣೆ ಹಾಕ್ತೀನಿ, ತೆಂಗಿನೆಣ್ಣೆ. ಅದಕ್ಕೆ ಸ್ವಲ್ಪ ಸಾಸಿವೆ ಆಗಿದೆ, ಹಾಗೆಯೇ ಬೆಳ್ಳುಳ್ಳಿ, ಕರಿಬೇವು ಎಲ್ಲ ಒಟ್ಟಿಗೆ ಹಾಕಿರ್ತೀನಿ. ಇಲ್ಲಿ ಕಟ್ಟಿ ನೋಡಿದ್ದು ಒಂದು ಯೂಟ್ಯೂಬ್ ಮಾಡೋದಂದರೆ ಎಷ್ಟು ಕಷ್ಟ ಇರುತ್ತೆ ಅಂದರೆ ಇದು ಮಾಡಿದವ್ರಿಗೆ ಮಾತ್ರ ಗೊತ್ತಲ್ವ. ತುಂಬ ಕಷ್ಟ. ನಿಮಗೂ ಗೊತ್ತಿರ್ಬೋದು ಎಷ್ಟು ಕಷ್ಟ ಇರುತ್ತೆ ಅಂದರೆ ತುಂಬಾ ಕಷ್ಟ ಇರುತ್ತೆ. ಅದನ್ನು ನೋಡಲಿಕ್ಕೆ ಈಸಿ, ಆದರೆ ಅದು ಎಡಿಟ್ ಮಾಡಿ ಅದನ್ನು ವಿಡಿಯೋ ಹಾಕುವಾಗ ಮತ್ತು ಒಂದು ಲೈವ್ ಮಾಡಿದ್ದೀವಿ ಅಂದರೆ ಅದರಲ್ಲಿ ಒಂದು ಎಷ್ಟು ಎಲ್ಲದರಲ್ಲಿ ಒಂದು ಕಷ್ಟ ಇರುತ್ತೆ. ಕಷ್ಟಪಟ್ಟರೆ ದೇವರು ನಮಗೆ ಇದು ಮಾಡೋದು. ನೋಡಿ ಕುದೀಲಿ. ಅದು ಸ್ವಲ್ಪ ನೀರು ಹಾಕಿದೆ ಅಲ್ವಾ, ನನಗೆ ದಪ್ಪ ಅಂತ ಅನಿಸ್ತು. ನನಗೆ ದಪ್ಪ ಇದಿಷ್ಟು ತೆಳ್ಳಗೆ ಇರಬೇಕು ಸಾಂಬಾರು. ತುಂಬ ಇದಾಗಿದ್ದರೆ ನನಗೆ ಇಷ್ಟ ಇಲ್ಲ. ನೋಡಿ ಅದು ಕುದೀಲಿ. ಒಗ್ಗರಣೆ ರೆಡಿ ಆಗ್ತುಂಟು. ಒಂದು ಯೂಟ್ಯೂಬ್ ಅಂದರೆ ಅಷ್ಟು ಕಷ್ಟ ಉಂಟು ಮಾಡಲಿಕ್ಕೆ. ಕೆಲವರು ಇದು ಈ ಮೆಸೇಜಲ್ಲಿ ಹಾಕಿ ಬಂದು ಮಾಡ್ತಾರೆ, ಯಾಕೆ ಮಾಡ್ತೀರಾ? ಕುದೀತುಂಟು ನೋಡಿ, ಸಾಂಬಾರು ಕುದೀತುಂಟು. ಕುದಿದ್ಮೇಲೆ ಇದನ್ನು ಬಂದ್ ಮಾಡುವ. ಆಯಿತು, ಕುದೀತು. ಅದಕ್ಕೆ ಒಗ್ಗರಣೆ ಕೊಡುವ. ಒಗ್ಗರಣೆ ಕೊಟ್ಟು ಕೂಡಲೇ ಇದನ್ನು ಮುಚ್ಚಬೇಕು, ಇಲ್ಲಾಂದರೆ ಅದು ಚೆನ್ನಾಗಿರಲ್ಲ. ಒಗ್ಗರಣೆ ಕೊಟ್ಟಿದ್ದು ಪರಿಮಳ ಎಲ್ಲ ಹೊರಟೋಗುತ್ತೆ. ನೋಡಿ ಸಾಂಬಾರು ರೆಡಿ ಆಯಿತು. ಒಗ್ಗರಣೆ ಕೊಟ್ಟೆ ಸಾಂಬಾರಿಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹೀಗೇನೆ ನಾನು ಟ್ರೈ ಮಾಡಿದ್ದೇನೆ, ನೀವು ಕೂಡ ಟ್ರೈ ಮಾಡಿ. ನೋಡಿ ಅನ್ನ ಸಾಂಬಾರು ರೆಡಿ. ನೋಡಿದ್ರಲ್ವ ಹೀರೆಕಾಯಿ ಸಾಂಬಾರನ್ನು. ನೀವು ಕೂಡ ಒಮ್ಮೆ ಸಾಂಬಾರು ರೆಡಿ ಮಾಡಿ. ಪುಡಿ ಹಾಕಿ ಮಾಡಿದ್ದ ಸಾಂಬಾರು ಇವತ್ತು. ತೆಂಗಿನಕಾಯಲ್ಲಿ ಏನು ಹಾಕಲಿಲ್ಲ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನನ್ನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕನ್ನು ಕೊಡಿ. ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಮಾಡಿ ವಿಡಿಯೋವನ್ನು ನೋಡಿ. ಹಾಗೆ ಆದಷ್ಟು ಫುಲ್ ವಿಡಿಯೋ ನೋಡಲು ಟ್ರೈ ಮಾಡಿ ಪ್ಲೀಸ್. ಅದು ಸ್ಕಿಪ್ ಮಾಡಿದ್ದು ನೋಡಿದರೆ ಅದು ಏನು ಪ್ರಯೋಜನ ಇಲ್ಲ ನಮಗೆ. ಅದಕ್ಕೆ ಫುಲ್ ವಿಡಿಯೋ ನೋಡಿ ಪ್ಲೀಸ್. ಆದಷ್ಟು ಫುಲ್ ವಿಡಿಯೋ ನೋಡಿ. ನನ್ನ ಚಾನಲ್ ಇಷ್ಟವಾದಲ್ಲಿ ಒಂದು ನಿಮಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ನಿಮ್ಮ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.